4-5 ಜನ ಮುಖಂಡರು ಬಿಟ್ಟೋಗಿರ್ತಕ್ಕಂಥದ್ದು ಬಿಟ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು 27 ಗ್ರಾಮ ಪಂಚಾಯತಿ ಒಳಗೆ 24 ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ನನ್ನ ಪಕ್ಷದಲ್ಲಿದ್ರು. ಅಷ್ಟೂ ಜನರು ಜೊತೆಗೆ ಬಂದಿದ್ದೀರಾ, ಅಷ್ಟೂ ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಂದಿದ್ದೀರಾ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಪಟ್ಟಣ ಪಂಚಾಯತಿಲಿ ನಮ್ಮಲ್ಲಿ 10 ಜನ ಗೆದ್ದಿದ್ದಂಥದ್ದು. ಅದರಲ್ಲಿ ಒಬ್ಬರು ಬಿಟ್ಟು ಇರ್ತಕ್ಕಂಥ 9 ಜನ ಪಟ್ಟಣ ಪಂಚಾಯತಿ ಸದಸ್ಯರು ಕೂಡ ಸಿಟ್ಟಿಂಗ್ ಇರ್ತಕ್ಕಂಥವ್ರು ಕೂಡ ನನ್ನ ಜೊತೆಗೆ ಬಂದಿದ್ದೀರಾ. ಅನೇಕ ಕಾರ್ಯಕರ್ತರು ಕೂಡ ಜನತಾದಳ ಬಿಡದೇ ಇಲ್ಲ ಅಂತಕ್ಕಂಥದ್ದವರು ನಮ್ಮ ಗುರುವಣ್ಣವರು, ಅವರು ಸುಮಾರು 1975ರಿಂದಲೂ ಕೂಡ ಅವರು ಜನತಾದಳದಲ್ಲಿ ಇದ್ದಂಥವ್ರು, ಅಧ್ಯಕ್ಷ ಆಗಿದ್ದಂಥವ್ರು. ಮತ್ತೆ ನಮ್ಮ ಸುಮತಿ ಕುಮಾರ್ ಅವರು, ಅವ್ರನ್ನ ಜೀವಂತ ಅಂದ್ರೆ ಜನತಾದಳ ಅಂತಿದ್ರು, ಅವರು ಕೂಡ ಬಿಟ್ಟು ಬಂದಿದ್ದಾರೆ. ಬಹುಶಃ ನನ್ನಷ್ಟು ಅದೃಷ್ಟವಂತ ಇನ್ನೊಂದಿಲ್ಲ, ಇನ್ನೊಬ್ಬಿಲ್ಲ ಅನ್ಕೊಂತೀನಿ. ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಜೊತೆ ಇದ್ದಂಥವ್ರು, ಪ್ರತಿಯೊಬ್ಬರು ಕೂಡ ಒಬ್ರು ಮಿಸ್ ಆಗ್ದಂಗೆ ಅವರೆಷ್ಟೇ ಆಸೆ ವಿಷಯಗಳನ್ನ ಹೊಟ್ಟಿದ್ರು ಕೂಡ ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಯಾತ್ರೆ ಮಾಡಿದ್ರು ಕೂಡ ಅವ್ರ ಜೊತೆ ಹೋಗ್ದಲ್ಲೇ ಎಲ್ಲರೂ ಕೂಡ ನನ್ನ ಜೊತೆ ನಿಂತಿದ್ದೀರಾ. ನೀವೆಲ್ಲ ನಿಮ್ಗೆಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಇದೇ ಉತ್ಸಾಹ ಪ್ರೀತಿ ಮುಂದಿನ ದಿನಗಳಲ್ಲಿ ಇರಲಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು DK ಅವರಿಗೆ ನಾವೇನಾದ್ರೂ ಕೊಡುಗೆ ಕೊಡಬೇಕು ಅಂದ್ರೆ ಈ ಸಾರಿ ನಾವು ಗೆದ್ದು ಬಂದು ಅವರಿಗೆ ಒಂದು ಸೀಟ್ ಹೆಚ್ಚಿಗೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ರಾಜಣ್ಣವರು, ಪರಮೇಶ್ವರ್ ಅವರು, ಜಯಚಂದ್ರ ಅವರು ಹಿರಿಯ ಮುಖಂಡರಿದ್ದಾರೆ. ಅವರ ಹಿರಿಯ ಮುಖಂಡರ ಒಂದು ಮುಖಂಡತ್ವದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡ್ತೀವಿ. ನಮ್ಗೆ ಅಧಿಕಾರ ಬೇಕು ಅಂತ ನಾನು ಯಾವತ್ತೂ ಆಸೆ ಬೀಳ್ತಕ್ಕಂಥದ್ದಲ್ಲ. ನಾವು ಕಡೆ ಅಟ್ಲೀಸ್ಟ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕು, ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಬ್ಬರು ಮುಖಂಡರಿಗೆ ಕೊಡ್ತಾ ನಾನು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬಹುದಿನಗಳ ಒಂದು ಆಸೆ ಇತ್ತು, ಅದಕ್ಕೆ ಬರ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರೇ ಕಳಿಸ್ಕೊಟ್ಟವರ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಹೇಳ್ತಾ ನನ್ನ ಮಾತುಗಳನ್ನು ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಗಲಾಟೆ ಮಾಡಬೇಡಿ. DK ಶಿವಕುಮಾರ್ ಅವರು ಈಗಾಗಲೇ ಮಾಜಿ ಮಂತ್ರಿಗಳಾದಂಥ ಗುಬ್ಬಿ ವಾಸು ಅವರನ್ನ, ಆಲಪ್ಪನವರನ್ನ ಮತ್ತೆ ಸತ್ಯಾನಂದ ಮಂಡ್ಯ ಇವರನ್ನ ಪಕ್ಷಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನ ಮಾಡಿದ್ದಾರೆ. ವಾಸು ಅವರು ಒಬ್ಬ ಸ್ವಾಭಿಮಾನಿ ರಾಜಕಾರಣಿ, ಮತ್ತೆ ಯಾವುದೇ ಪಕ್ಷದಲ್ಲಿದ್ರೂ ಕೂಡ ನಿಷ್ಠೆಯಿಂದ ಪಕ್ಷಕ್ಕೆ ಪಕ್ಷ ಕಟ್ಟತಕ್ಕಂಥ, ಪಕ್ಷ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಜನತಾದಳ ಅಧ್ಯಕ್ಷನಾಗಿದ್ದಾಗ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ನಾನು ಸ್ಟೇಟ್. ಆಗ ಅವರು ನಮ್ಮ ಪಕ್ಷವನ್ನು ಸೇರಿದರು. ಅಲ್ಲಿಂದ ನಿಷ್ಠಾವಂತರಾಗಿ JDSನಲ್ಲಿ 4 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದರು. 3 ಸಾರಿ JDS, 1 ಸಾರಿ ಇಂಡಿಪೆಂಡೆಂಟ್. 1 ಸಾರಿ ಇಂಡಿಪೆಂಡೆಂಟ್, 3 ಸಾರಿ JDS. 2004 2004ನಲ್ಲಿ ಇಂಡಿಪೆಂಡೆಂಟು. ಅವ್ರಿಗೆ ಟಿಕೆಟ್ ಕೊಡೋಕ್ಕಾಗಲಿಲ್ಲ ನಾವಾಗ 2004ರಲ್ಲಿ. ಇಂಡಿಪೆಂಡೆಂಟ್ ಆಗಿ ಗೆದ್ರು. ಆಮೇಲೆ JDS ಇಂದ 3 ಸಾರಿ ಗೆದ್ದಿದ್ರು. ಮತ್ತೆ ಬಡವರ ಪರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಆಡಂಬರ ಇಲ್ಲ, ಅತ್ಯಂತ ಸರಳ ವ್ಯಕ್ತಿ, ಸ್ವಾಭಿಮಾನಿ ಸಜ್ಜನಿಕೆಯ ವ್ಯಕ್ತಿ. ಅವರು ನಮ್ಮ ಪಕ್ಷಕ್ಕೆ ಬಂದದರಿಂದ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತಕ್ಕಂಥ ಮಾತುಗಳನ್ನು
ಈಗಾಗಲೇ ಅವರು ಸ್ಪಷ್ಟಪಡಿಸಿದಂತೆ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಅವರು ಪಕ್ಷ ಚಟುವಟಿಕೆಗಳನ್ನು ಕೂಡ ತೊಡಗಿಸಿಕೊಂಡಿರಲಿಲ್ಲ. ಬಲಾತ್ಕಾರವಾಗಿ ಅವರನ್ನ ಪಕ್ಷದಿಂದ ಆಚೆ ದಬ್ಬಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಬಲಾತ್ಕಾರವಾಗಿ ಜೆಡಿಎಸ್ ದಬ್ಬಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಒಂದು ಏನಪ್ಪಾ ಇದೆ ಅಂತಂದ್ರೆ, ದೇವೇಗೌಡರು ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಏನ್ ಹೇಳ್ತಾರೆ ಹಂಗೆ ಕೇಳಬೇಕು ಅಷ್ಟೇ. ನಿಮ್ಗೆ ಸ್ವತಂತ್ರ ಅಭಿಪ್ರಾಯ ಏನಿರಲ್ಲ. ಅಲ್ಲಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಿದ್ರೆ ಅವರು ಆ ಪಕ್ಷದಲ್ಲಿ ಇರಕ್ಕಾಗಲ್ಲ. ಇದು ಮೊದಲಿಂದ ಅವರು ನಡೆಸಿಕೊಂಡು ಬಂದಿರತಕ್ಕಂಥ ರೀತಿ. ಅವರು ಏನ್ ಹೇಳ್ತಾರೆ ಅದನ್ನು ಮಾಡ್ಬೇಕಷ್ಟೇನೆ. ಅವ್ರ ಕುಟುಂಬದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಆಗ್ಬೇಕು. ಅದಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಂಡ್ರೆ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ಉಳಿಯಕ್ಕೆ ಬಿಡಲ್ಲ. ಪಕ್ಷದಿಂದ ತೆಗೆದಾಕ್ತಾರೆ. ಬಹುಶಃ ನನಗೂ ಹಂಗೆ ಆಗಿತ್ತು, ವಾಸುಗೂ ಕೂಡ ಹಾಗೆ ಆಗಿದೆ. ನಾನು ಕೆಲವು ತಿಂಗಳುಗಳ ಹಿಂದೆ ಹೋಗಿದ್ದೆ ಗುಬ್ಬಿಗೆ. ಅಲ್ಲಿ ಒಂದು ಯಾರ್ದೋ ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದೆ. ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ದಿನ. ಅವತ್ತು ವಾಸನು ಕರೆದಿದ್ರು, ಸಿಟಿಂಗ್ MLA ಎಲ್ಲ ಅವ್ರನ್ನು ಕೂಡ ಕರೆದಿದ್ರು. ನಾನು ಹೋಗಿದ್ದೆ. ಅವತ್ತೇ ಬಹಳ ನೋವಿನಿಂದ ಮಾತಾಡಿದ್ರು. ಪಾಪ ನನಗೆ ಈ ತರ ಎಲ್ಲ ಅನ್ಯಾಯ ಮಾಡಿದ್ದಾರೆ ಜೆಡಿಎಸ್ನವರು ಅಂತೇಳಿ ಅವ್ರ ನೋವನ್ನ ತೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾನು ಕೂಡ ಅವರಿಗೆ ಈಗಲೇ ಪಕ್ಷ ಸೇರ್ಕೊಳ್ಳಿ ಅಂತೇಳಿ ಆಹ್ವಾನ ಕೊಡಲಿಲ್ಲ. ನನಗೆ ನೀವು ತೀರ್ಮಾನ ಮಾಡೋದನ್ನು ನಿಮಗೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಬೇಡ ಅಂತಕ್ಕಂಥದ್ದನ್ನ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದೆ. ಈಗ ಅವರು ಹೊರಗಡೆ ದಬ್ಬಿಸ್ಕೊಂಡು ಆದ್ಮೇಲೆ ಕಾಂಗ್ರೆಸ್ಗೆ ಈಗ ಬಂದಿದ್ದಾರೆ. ಮತ್ತೆ ಮೊದಲೇ ಅವ್ರ ಕುಟುಂಬ ಕಾಂಗ್ರೆಸ್ ಕುಟುಂಬ. ಅದು ಕಾಂಗ್ರೆಸ್ನಿಂದ ಜನತಾದಳಕ್ಕೆ ಹೋಗಿದ್ದರು, ಮತ್ತೆ ವಾಪಸ್ ಬಂದಿದ್ದಾರೆ. ಗರ್ ವಾಪಸಿ ಅಂತ ಹೇಳ್ತೀವಲ್ಲ, ಆ ತರ ಆಗಿ ಅವರು ವಾಪಸ್ ಬಂದಿದ್ದಾರೆ. ಅವರನ್ನ ಮತ್ತೆ ಯಾವುದೇ ಷರತ್ತಿಲ್ಲದೆ ಬಂದಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾವು ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ. ಈಗಾಗಲೇ ಅಧ್ಯಕ್ಷರು ಕೂಡ ಅವ್ರಿಗೆ ಸ್ವಾಗತ ಕೊಟ್ಟಿದ್ದಾರೆ. ಆಮೇಲೆ ಹಾಲಪ್ಪ ಅಂತಕ್ಕಂಥವರು ಮೂಡಿಗೆರೆ ಕ್ಷೇತ್ರದವರು. ಇವರು ಪುರಸಭೆ ಅಧ್ಯಕ್ಷರಾಗಿದ್ದಂಥವರು, ಮಾಜಿ ಪುರಸಭೆ ಅಧ್ಯಕ್ಷರು. ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಇದ್ದರು. ಮಂಡಳಿ ಅಧ್ಯಕ್ಷ ಸತ್ಯಾನಂದ ನನಗೆ ಗೊತ್ತಿರ್ತಕ್ಕಂಥವ್ರೆ ಮಂಡ್ಯ ಯೂತ್ ಜನತಾದಳದಲ್ಲಿ ಇದ್ದಂಥವ್ರು, ಅಲ್ಲ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು, ಯೂತ್ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಸುಲ್ತಾನ್ ಕೂಡ ಮಾಜಿ ಅಧ್ಯಕ್ಷರು, ಬಾಬು ಉಪಾಧ್ಯಕ್ಷರು, ಇವರೆಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದಾರೆ. ಎಲ್ಲ ಹಳಬ್ರೆ ಸ್ವಲ್ಪ ದಿನ ಹೊರಗಡೆ ಇದ್ರು, ಮತ್ತೆ ಒಳಗಡೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ಉಸಿರು ಕಟ್ಟತಕ್ಕಂಥ ವಾತಾವರಣ ಇತ್ತು. ಬಿಜೆಪಿಲೂ ಇತ್ತು, ಮತ್ತೆ ಜೆಡಿಎಸ್ನಲ್ಲೂ ಕೂಡ ಇತ್ತು. ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರಲಿಲ್ಲ ಅಲ್ಲಿ. ಇದು ಒಂದು ಭಾಗ. ಅನೇಕ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಸಿಟ್ಟಿಂಗ್ MLAಗಳು, ಮಾಜಿ ಮಂತ್ರಿಗಳು, MLCಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಸೇರ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯವನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತೇನು ಭಾರತೀಯ ಜನತಾ ಪಕ್ಷದಿಂದ ಇಡೀ ರಾಜ್ಯವನ್ನು ಭ್ರಷ್ಟಗೊಳಿಸಿದ್ದಾರೆ, ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿಬಿಟ್ಟಿದ್ದಾರೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮನಗಂಡಿದ್ದಾರೆ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯ ಉಳಿಯಲ್ಲ. ಆ ಜೆಡಿಎಸ್ನವರು ಎಷ್ಟೇ ಒಂಬಡ
ಹೊಡ್ಕೊಂಡ್ರು ಕೂಡ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋರಲ್ಲ. ಅವ್ರು ಏನಿದ್ರು ಫ್ರಾಕ್ಚರ್ಡ್ ವರ್ಡಿಕ್ಟ್ ಆಗ್ಲಿ ಅಂತ ಕಾಯೋರು ಅವರು. ಆಗ ನಾವು ಅನಿವಾರ್ಯ ಆಯ್ತೀವಿ ಅಂತಕ್ಕಂಥದ್ದು ಇದು. ಅವ್ರ ಸ್ವಂತ ಶಕ್ತಿ ಮೇಲೆ ಬರಕ್ಕಾಗಲ್ಲ. ಕರ್ನಾಟಕದಲ್ಲಿ ಅವ್ರ ಶಕ್ತಿನೂ ಕೂಡ ವೃದ್ಧಿಯಾಗಿಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ತನ್ನ ಸ್ವಂತ ಶಕ್ತಿ ಮೇಲೆ ಈ ಸಾರಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ನೀವೆಲ್ಲ ಇತ್ತೀಚೆಗೆ ನೋಡಿದ್ದೀರಿ, ಸರ್ವೆ ರಿಪೋರ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀರಿ. ರಾತ್ರಿನೂ ಬಂದಿದೆ. ಈವನ್ ಅದರ್ವೈಸ್ ನಮಗೆ ವಾತಾವರಣ ನೋಡಿದಾಗ ನಾನು ಮತ್ತೆ ಶಿವಕುಮಾರ್ ಅವರು, ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಪ್ರಜಾಧ್ವನಿ ಯಾತ್ರೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಯಾರು ಕಳಿಸಿದ ಅವನ ಆಚೆಗೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಶುಭ ಸೂಚನೆಗಳು ಕೂಡ ಕಾಣಿಸ್ತವೆ. ಜನ ಮಾತಾಡ್ತಕ್ಕಂಥದ್ದು, ಅವರ ಅಭಿಪ್ರಾಯ ವ್ಯಕ್ತ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪರವಾದಂತ ಇವತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಾಧನೆಗಳನ್ನ ಇವತ್ತು ಮತ್ತೆ ಮೆಲ್ಕಾಕ್ತಾ ಇದ್ದಾರೆ, ಮೆಲ್ಕಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಹೋಲಿಕೆ ಮಾಡ್ತಾ ಇದ್ದಾರೆ. ಏನ್ ಕುಮಾರಸ್ವಾಮಿ ಏನು ಹೊಸದಾಗಿ ಏನು ಬಂದಿಲ್ಲ ಕರ್ನಾಟಕಕ್ಕೆ, ದೇವೇಗೌಡರು ಏನು ಹೊಸದಾಗಿ ಬಂದಿಲ್ಲ. ಅವರು ಅಧಿಕಾರ ಮಾಡಿರೋರೆ 2 ಸಾರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋರು, ದೇವೇಗೌಡರು ಅಧಿಕಾರ ಮಾಡಿದ್ರು. ಅವ್ರ ಸರ್ಕಾರ ಈಗ ಬಿಜೆಪಿ ಅನೈತಿಕ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಆ ಸರ್ಕಾರ ಮತ್ತೆ ನಮ್ಮ 5 ವರ್ಷದ ಸರ್ಕಾರ ಇಂದಿನ ಕಾಂಗ್ರೆಸ್ ಸರ್ಕಾರಗಳನ್ನ ಹೋಲಿಕೆ ಮಾಡಿ ನೋಡ್ತಾರೆ. ಅವ್ರಿಗೀಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಈ ರಾಜ್ಯ ಉಳಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಆರ್ಥಿಕವಾಗಿ ದಿವಾಳಿ ಆಗ್ತಾ ಇರ್ತಕ್ಕಂಥ ರಾಜ್ಯವನ್ನು ಉಳಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಭ್ರಷ್ಟಾಚಾರದ ವ್ಯವಸ್ಥೆ ಇವತ್ತೇನು ಭ್ರಷ್ಟಾಚಾರ ರ್ಯಾಂಪೆಂಟ್ ಆಗಿದೆ, ಇದನ್ನು ತೆಗೆದಾಕ್ತಕ್ಕಂತಹ ಪ್ರಯತ್ನ ಮಾಡಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಜನಪರವಾದಂತಹ ಆಡಳಿತ ಕೊಡಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ನುಡಿದಂತೆ ನಡೀಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಜನರಿಗೆ ಈಗ ಮನವರಿಕೆ ಆಗಿದೆ. ಅದರಿಂದ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನನಗೂ 45 ವರ್ಷಗಳ ರಾಜಕೀಯ ಅನುಭವ ಇದೆ. ಈ ಸಾರಿ ವಾತಾವರಣ ನೋಡಿದಾಗ ಕಾಂಗ್ರೆಸ್ ಪಕ್ಷ 100 ಅಧಿಕಾರಕ್ಕೆ ಬಂದೇ ಬರುತ್ತದೆ ಅಂತಕ್ಕಂಥ ವಾತಾವರಣ. ಅದರಿಂದ ಈ ಸಾರಿ ಜನ, ಇಡೀ ರಾಜ್ಯದ ಜನ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಇವತ್ತು ನೀವೆಲ್ಲ ಇವತ್ತೇನು ಕಾಂಗ್ರೆಸ್ ಸೇರ್ಕೊಂಡಿದ್ದೀರಿ, ಇದರಿಂದ ಕಾಂಗ್ರೆಸ್ಗೆ ಶಕ್ತಿ ಬರ್ತದೆ, ಮತ್ತೆ ಕಾಂಗ್ರೆಸ್ನಲ್ಲಿ ನಿಮ್ಮ ಭವಿಷ್ಯನೂ ಕೂಡ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ. ಕಾಂಗ್ರೆಸ್ನಲ್ಲಿ ಭವಿಷ್ಯ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಇವತ್ತು ಇತಿಹಾಸ ನೀವು ನೋಡಿದಾಗ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಯಾವ ಪಕ್ಷಗಳು ಕೂಡ ಸಾಧ್ಯ ಇಲ್ಲ. ಜೆಡಿಎಸ್ ಒಂದು ರೀಜನಲ್ ಪಾರ್ಟಿ, ಬಿಜೆಪಿ ದೇಶನ ಹಾಳು ಮಾಡಿದೆ, ರಾಜ್ಯನ ಹಾಳು ಮಾಡಿದೆ. ಅವ್ರಿಗೆ ಯಾವುದೇ ಮೌಲ್ಯಗಳಿಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ಸಂವಿಧಾನ ಹಾಳು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಹಾಳು ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರ್ತಕ್ಕಂಥ, ಉತ್ತರ ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ಬಂದಿರತಕ್ಕಂಥವರಿಗೆ ಹಾರ್ದಿಕವಾಗಿ ಸ್ವಾಗತ ಮಾಡಿ, ಅವರೆಲ್ಲರಿಗೂ ಕೂಡ ನಾವು ಹಳಬರು ಹೊಸಬರು ಅಂತ ನೋಡಕ್ ಹೋಗಲ್ಲ. ಒಂದ್ಸಾರಿ ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗರು. ಅವರೆಲ್ಲರೂ ಕೂಡ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ನ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾವು ಯಾವುದೇ ತಾರತಮ್ಯ ಮಾಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಎಲ್ಲರಿಗೂ ಅವರ ಹಿಂಬಾಲಕರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ, ಮತ್ತೆ
ವಾಸುಗೆ, ಸತ್ಯಾನಂದನಿಗೆ, ಆಲೋಚನೆಗೆ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀವಿ. ನಿಮ್ಮ ಭವಿಷ್ಯ ಇಲ್ಲಿ ಮಾತ್ರ ರೂಪಿಸಲಿಕ್ಕೆ ಸಾಧ್ಯ ಅಂತ ಎಲ್ರಿಗೂ ನಮಸ್ಕಾರ. ಇದು ಆಮೇಲೆ ಮಾತಾಡೋದು. ವಿಶೇಷವಾಗಿ ಗುಬ್ಬಿಯಿಂದ ಬಂದಿರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸೋದ್ರ ಜೊತೆಗೆ ಗುರುವಣ್ಣ ಮತ್ತೆ ನಮ್ಮ ಸುಮತಿ ಕುಮಾರ್ 1977ರಿಂದ ಇಲ್ಲಿವರೆಗೂ ಜನತಾ ಪಕ್ಷ ಜನತಾದಳದಲ್ಲೇ ಇದ್ದು ಸಾಯೋದು ಅಲ್ಲೇ ಸಾಯ್ತೀವಿ ಅಂತ ಹೇಳ್ತಾ ಇದ್ರು. ಇಬ್ರು ಬಂದಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಅಧ್ಯಕ್ಷರಿಂದ CLP ಲೀಡರಿಂದ ಅವ್ರಿಬ್ಬರಿಗೂ ಕೂಡ ಶಾಲ್ ಹಾಕ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕ ಅದನ್ನ ಕ್ಷಣಕ್ಕೆ ಬೇರೆ ಯಾರು ಮುಖ್ಯಸ್ಥರಲ್ಲ ಅಂತೇಳಿ ಯಾರು ಭಾವನೆ ಮಾಡಬಾರ್ದು. ಆದ್ರೆ ಸುಮತಿ ಮತ್ತೆ ಗುರುವಣ್ಣ ಜನತಾದಳದ ಅಧ್ಯಕ್ಷ ಆಗಿರ್ಬೋದು. ಸುಮತಿ ಕರಿಯಪ್ಪ ಅವ್ರಿಗೆ ನಾನು PLD ಬ್ಯಾಂಕ್ ಅಧ್ಯಕ್ಷರು ಮಾಡಿಸಿದ್ದೆ. ಸುಮತಿ ಕುಮಾರ್ ಅಂತ ಬಿಜೆಪಿಯಿಂದ ಬಂದಂತ ಜಗದೀಶ್ ಹೇಳ್ರಪ್ಪ. ಹೇಳಿ ಉತ್ತರ ಕೊಡ್ಬೇಕಾ? ಏನ್ ಹೇಳ ಜಲ್ದಿ. ಅದಿಲ್ಲ, ಈಗ ಸಂಬಂಧ ಇಲ್ಲ. ಈಗ ಆಮೇಲೆ ಮಾತಾಡ್ತೀನಿ ನಡಿ. ವರ್ಣ ಯಾರ ಅಯ್ಯಪ್ಪ, ಯಾರು ಆಗ್ಲಿ ನಮಗೆ ಎದುರಾಳಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಡಿಯೂರಪ್ಪನವರು ಆಗ್ಲಿ ಅವ್ರಿಗೆ ಸ್ವಾಗತ ಮಾಡಬಾರ್ದು. ಮಾತಾಡಿಲ್ಲ. ರಾಹುಲ್ ಮಾಡೋಣ ಅಂತ ಇತ್ತಲ್ಲ, ಈಗ ಕೊಡೋಕೆ ಮಹಾರಾಜ ಕೂಡ ಕೇಳ್ತೀನಿ.
ಓಕೆ ಶುರು ಮಾಡಪ್ಪ. ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪಕ್ಷದ ಇನ್ನುವ ಹಿರಿಯ ಮುಖಂಡರು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಜಯಚಂದ್ರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದೆ. ಇನ್ನುವ ಹಿರಿಯ ಮುಖಂಡರು ಮಾಜಿ ಶಾಸಕರಾದ ಸನ್ಮಾನ್ಯ ರಾಜಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಶ್ರೀಮತಿ ಮೋಟಮ್ಮ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಸಕರಾದ ರಾಜೇಂದ್ರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಫಿ ಅಹಮದ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೂ ಎಲ್ಲ ಹಿರಿಯ ಸ್ವಾಗತ ಬಯಸ್ತಾ ವಿಶೇಷವಾಗಿ ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಬಯಸಿದಂತಹ ಸನ್ಮಾನ್ಯ ಶ್ರೀನಿವಾಸ್ ಆಸೂರ್ ಅವರಿಗೆ ಇದೇನು ಬಹಿರಂಗ ಸಭೆ ಅಲ್ಲ, ಪ್ರೆಸ್ ಕಾನ್ಫರೆನ್ಸ್. ನಿಮ್ ಕೈಯಲ್ಲಿ ಸುಮ್ಮನೆ ಇರಿ, ಇಲ್ಲ ಕಡೆ ಹೋಗಿ. ಸ್ವಲ್ಪ ಶಿಸ್ತಿರ್ಬೇಕು. ಎಲ್ಲ ಲೈವ್ ಆಗ್ತಾ ಇದೆ, ದೇಶದಲ್ಲಿ ಜನ ನೋಡ್ತಾ ಇದ್ದಾರೆ. ನಿಮ್ ವಾಸು ಅವ್ರಿಗೆ ಗೌರವ ಸಿಕ್ಬೇಕು ಅಂದ್ರೆ ನೀವೆಲ್ಲ ತಾಳ್ಮೆಯಿಂದ ಇರ್ಬೇಕು. ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡ್ತೀವಿ, ವಾಸು ಏನ್ ಮಾತಾಡ್ತಾರೆ ಅಂತ ದೇಶದ ಜನ ನೋಡ್ಬೇಕು. ನಾನು ಕೇಳಿದೆ ಫಸ್ಟ್ 150 ಜನ ಅಂದ್ರು, ಅದಕ್ಕೆ ನಾನು ಇಲ್ಲಿಟ್ಟೆ. ಇಲ್ಲಾಂದ್ರೆ ಪಕ್ಕದಲ್ಲೇ ಇಡ್ತಿದ್ದೆ ಹಾಲಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಈಗ ಕ್ಲೀನ್ ಮಾಡ್ಸಕ್ ಆಗ್ತದೆ ಅಂತ. ನೀವು ಒಬ್ಬರೇ ಅಲ್ಲ ಕಿಚನ್ ಕಲಿಯೋದ್ರು. ಬಂದವರೇ ಕೊಡಿ ಹೇಳೋದಿದೆ. ನಮ್ಮ ಮಾಜಿ ಕಾರ್ಪೊರೇಷನ್ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲೆಯ ಮುಖಂಡರಾದ ಆಲಾಪ ಅವರು ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ್ಯ ಸತ್ಯಾನಂದ ಯೂತ್ ಲೀಡರ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕೂಡ ಅಧ್ಯಕ್ಷರು ಸುಲ್ತಾನ್ ತುಮಕೂರು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಾಬು ಉಪಾಧ್ಯಕ್ಷರು ಜೆಡಿಎಸ್ ತುಮಕೂರು ಅವರಿಗೆ ಸ್ವಾಗತ ಬಯಸಿ ಈ ಸಭೆಯನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಡೆಸಬೇಕಂತ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ರಾಜಣ್ಣವರೇ, ಜಯಚಂದ್ರ ಅವರೇ, ಮೋಟಮ್ನವರೇ, ರಾಜೇಂದ್ರ ಅವರೇ, ಸಲೀಂರವರೇ, ಶಾಸಕ ಮಿತ್ರರಾದಂತ ವಾಸುರವರೇ, ಕರ್ನಾಟಕ ಮೂಡಿಗೆರೆ ಕ್ಷೇತ್ರದ ಬಿಜೆಪಿಯ ಮುಖಂಡರಾಗಿ, ನಮ್ಮ ಗೃಹ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಬಿಜೆಪಿಗೆ ಸೇರಿದಾಗ ಅವರ ಜೊತೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರು ಕೂಡ ಅವರು ಮೂಡಿಗೆರೆಗೆ, ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿಕ್ಕೆ ಬಂದಿದ್ದಾರೆ. ಮಂಡ್ಯದ ವಕೀಲರು ಯೂತ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಂತ ನಮ್ಮ ಸತ್ಯಾನಂದ ಅವರು ಬಂದಿದ್ದಾರೆ ಬಿಜೆಪಿಯಿಂದ. ಅವರು ಕೂಡ ಕೃಷ್ಣರವರ ಬೆಂಬಲಿಗರು, ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಅದಲ್ಲದೆ ತುಮಕೂರು ಸಂಬಂಧಪಟ್ಟಂತಹ ಕೆಲವು ನಾಯಕರುಗಳು ಕೂಡ ಬಂದಿರೋದನ್ನ ತಾವು ಈಗಾಗಲೇ ಸುಲ್ತಾನ್ ಮತ್ತು ಬಾಬು ಎಲ್ಲ ಕೂಡ ಬಂದಿದ್ದಾರೆ.
ಸೊ ಅವರಿಗೆಲ್ಲ ನಾನು ಮತ್ತು ಬಹಳ ಜನ ಗುಬ್ಬಿಯಿಂದ ಮತ್ತು ತುಮಕೂರು ಜಿಲ್ಲೆಯಿಂದ ವಾಸೂರವರ ಅಭಿಮಾನಿಗಳು ಬಂದಿದ್ದೀವಿ. ಅವ್ರಿಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚುನಾವಣೆ ಘೋಷಣೆ ಆಗಿದೆ. ಮೇ 10ನೇ ತಾರೀಕು ಬರೀ ಮತದಾನ ಅಲ್ಲ, ಈ ರಾಜ್ಯಕ್ಕೆ ಒಂದು ಅಭಿವೃದ್ಧಿಶೀಲ ಕರ್ನಾಟಕವನ್ನು ನಿರ್ಮಾಣ ಮಾಡುವಂತಹ ಒಂದು ದಿನ. ನಿನ್ನೆ ಹೇಳಿದ್ದೇನೆ, ಭ್ರಷ್ಟಾಚಾರವನ್ನ ಬಡಿದು ಓಡಿಸುವಂತ ಒಂದು ದಿನ. ಕರ್ನಾಟಕಕ್ಕೆ ಒಂದು ಉತ್ತಮವಾದಂತ ಆಡಳಿತವನ್ನ ಕೊಡುವಂತ ದಿನ. ಮತದಾರ ದಿನ 10ನೇ ತಾರೀಕು ಈ ರಾಜ್ಯದ ಭವಿಷ್ಯವನ್ನ ಅವರೇ ನಿರ್ಧಾರ ಮಾಡುವಂತ ದಿನ. ಸೊ ಈಗ ಜನ ಎಲ್ಲ ಬಹಳ ಆತುರದಿಂದ ಕಾಯ್ತಾ ಇದ್ರು. ಈ ಪ್ರಜಾಪ್ರಭುತ್ವದ ಹಬ್ಬ, ನಮ್ಮ ಎಲೆಕ್ಷನ್ಸ್ ಬಹಳ ಹಿಂದೆನೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ರೆ ಬಹಳ ಚೆನ್ನಾಗಿತ್ತು. ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ದುರುಪಯೋಗವನ್ನ ಮಾಡಿಕೊಂಡಿರೋದು, ಭ್ರಷ್ಟಾಚಾರ ಮುಳುಗಿರೋದು. ನಾನು ನಾಳೆ ನಾಡಿದ್ರಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾವೆಲ್ಲ ಇರ್ತೇವೆ. ಇವತ್ತು ವಾಸೂರವರು ಮತ್ತು ಕೆಲವು ಎಲ್ಲ ಮುಖಂಡರುಗಳು ಅವರು ಶಾಸಕರಾಗಿದ್ದರು. 4 ಬಾರಿ ಸತತವಾಗಿ ಜೆಡಿಎಸ್ ಪಕ್ಷದ ಶಾಸಕರಾಗಿ, ಮಾಜಿ ಕ್ಯಾಬಿನೆಟ್ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂತ ಒಬ್ಬ ಪ್ರಮುಖ ನಾಯಕರು. ನಾ ಬಹಳ ವರ್ಷದಿಂದ ಅವರಿಗೆ ಗಾಳ ಆಗ್ತಾನೆ ಇದ್ದೆ. ನನ್ನ ಗಾಳಕ್ಕೆ ವಾಸು ಬಿದ್ದಿರಲಿಲ್ಲ. ಈಗ ವಾಸು ಬಿದ್ದಿರೋದು ನನ್ನ ಗಾಳಕ್ಕೂ ಬೀಳಲಿಲ್ಲ, ಸಿದ್ದರಾಮಯ್ಯ ಗಾಳಕ್ಕೆ ಬೀಳಲಿಲ್ಲ. ಈ ರಾಜ್ಯದ ಮತದಾರರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಮತದಾರರ ಗಾಳಕ್ಕೆ ಅವರು ಬಿದ್ದಿದ್ದಾರೆ. ಮತದಾರರಿಗೆ ಬದಲಾವಣೆ ಬೇಕಾಗಿದೆ. ಮತದಾರರಿಗೆ ರಾಷ್ಟ್ರೀಯ ಪಕ್ಷ ಬೇಕಾಗಿದೆ. ಮತದಾರರಿಗೆ ಒಂದು ಅಭಿವೃದ್ಧಿಶೀಲ ರಾಜ್ಯ ಬೇಕಾಗಿದೆ. ಅವರ ಆಗಮನ ತುಮಕೂರು ಜಿಲ್ಲೆ ಒಂದೇ ಅಲ್ಲ, ನಮ್ಮ ಹಳೆ ಮೈಸೂರಿಗೆ ಒಂದು ದೊಡ್ಡ ಶಕ್ತಿ. ಈಗ ಅರಸೀಕೆರೆ ಶಿವಲಿಂಗೇಗೌಡರು ಕೂಡ ಇವತ್ತು ನಾಳೆ ಬಂದು ಅವರು ರಾಜೀನಾಮೆಯನ್ನ ಸಲ್ಲಿಸುವಂತ ಇಂಗಿತವನ್ನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಇದೇ ಜಿಲ್ಲೆಯಲ್ಲಿ ನಮ್ಮ ಕಾಂತರಾಜ್ ಅವರು ಹಾಲಿ ಶಾಸಕರಾಗಿದ್ದಂಥವರು ಕೂಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕೋಲಾರಿಂದ ಹಾಲಿ ಶಾಸಕರಾಗಿದ್ದಂತ ಮನೋಹರ್ ಕೂಡ ಜೆಡಿಎಸ್ ತೊರೆದು ಬಂದರು. ಈಗಾಗಲೇ ಶ್ರೀನಿವಾಸ್ ಗೌಡರು ಕೂಡ ಹಾಲಿ ಶಾಸಕರು, ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಮತ ಚಲಾಯಿಸಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ. ಮಧು ಬಂಗಾರಪ್ಪನವರು ಇರ್ಬೋದು, ಮತ್ತು ನಮ್ಮ ಹೊನ್ನಳ್ಳಿಲಿ ಜೆಡಿಎಸ್ ಅಭ್ಯರ್ಥಿ ಇರ್ಬೋದು, ಇಲ್ಲ ಅಂತಂದ್ರೆ ದಾವಣಗೆರೆಯಲ್ಲಿ ರಾಜೇಶ್ ಕ್ಷೇತ್ರ ದೇವೇಂದ್ರಪ್ಪ ಅವರು ಕೂಡ ಜೆಡಿಎಸ್ ಅಭ್ಯರ್ಥಿ ಆಗಿದ್ರು, ಅವರು ಕೂಡ ಬಂದ್ರು. ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗಿದ್ದ ಬೆಳಗಾಂನಲ್ಲಿ ಪೂಜಾರ್ ಅವರು ಕೂಡ ಬಂದ್ರು, ಗಡದ್ ಕೂಡ ಅರ್ಜಿ ಹಾಕೊಂಡಿದ್ದಾರೆ. ಹಿಂಗೆ ಸುಮಾರು 37 ಜನ ಜೆಡಿಎಸ್ ಇಂದ ಕಳೆದ ಚುನಾವಣೆಯಲ್ಲಿ ಯಾರು ಗುರುತಿಸಿಕೊಂಡಿದ್ರು ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಮುಖವನ್ನ ತೋರಿಸ್ತಾ ಇದ್ದಾರೆ. ಇದಲ್ಲದೆ ಬಿಜೆಪಿಯ ಹಾಲಿ ಶಾಸಕರು ಕೂಡ 4 ವರ್ಷ ಇದ್ದಂತ ನಮ್ಮ ಪುಟ್ಟಣ್ಣನವರು, ಅವರು ಕೂಡ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮತ್ತು ಚುಂಚನಸೂರವರು ಕೂಡ, ಅವರು ಕೂಡ ಬಿಜೆಪಿಯ ಶಾಸಕರಾಗಿದ್ದಂಥವ್ರು, ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಇನ್ನ ಟೈಮ್ ಇದ್ರು ಕೂಡ ಅವರು ಕೂಡ ಬಂದ್ರು. ನಿಂಬಿಕಾಯರು ಕೂಡ ನಮ್ಮ ಯಡಿಯೂರಪ್ಪನವರ ಬಹಳ ಆತ್ಮೀಯರಿದ್ದು, ಅವರು ಕೂಡ ಬಂದಿದ್ದಾರೆ. ಬಡ್ಕರ್ ಅವರು ಕೂಡ ಬಹಳ ಸಣ್ಣ 550 ವೋಟ್ನಲ್ಲಿ ಅವರು ಸೋತಂತವರು, ಅವರು ಕೂಡ ಚೇರ್ಮನ್ ಆಗಿದ್ದವರು, ಅವರು ಕೂಡ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಿಂಗೆ ಇನ್ನ ಬಹಳ ಜನ, ಮೊನ್ನೆ ತಾನೇ ಮಂಜುನಾಥ್ ಕುನ್ನೂರ್ ಅವರು ಕೂಡ ಅಲ್ಲಿ ಚೇರ್ಮನ್, ಅವ್ರ ಮಗ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ರು, ಅವರು ಕೂಡ ಇವತ್ತು ಬಿಜೆಪಿ ತೊರೆದು ಬಂದಿದ್ದಾರೆ. ಇನ್ನ ದೊಡ್ಡ ಪಟ್ಟಿ ಇದೆ. ನಾನು ಹಂತವಾಗಿ ನಿಮ್ ಮುಂದೆ ನಾನು ಇಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ನಾನು ಶಾಸಕರ ಮನೆ ಬಾಗಿಲು ತರ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ನೀವು ತಟ್ಟಿದ್ರಲ್ರಿ, 13 ಜನನ ನಮ್ಮವ್ರನ್ನ, 18 ಜನನ, 5 ಜನನ
ದಳದಲ್ಲಿ 3 ಜನರನ್ನ 2 ಇಂಡಿಪೆಂಡೆಂಟ್ ನ ಕರ್ಕೊಂಡು ಹೋಗಿ ನಿಮ್ ಸರ್ಕಾರ ಯಾವ ನೈತಿಕತೆ ಇತ್ತು ನಿಮ್ಗಾಗ? ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಗೆದ್ದಂತವರು ಮಾಡಿ ಆಪರೇಷನ್ ಲೋಟಸ್ ಮಾಡಿ ಇಷ್ಟು ದಿನ ಅಧಿಕಾರನ ಅನುಭವಿಸ್ತಾ ಇದ್ದೀರಲ್ಲ, ಯಾವ ನೈತಿಕತೆ ಇದೆ? ನಿಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬರದೇವಕ್ಕೆ, ನಿಮ್ಮ ಪಕ್ಷಕ್ಕೆ ಜನ ಪ್ರಜಾಪ್ರಭುತ್ವದಲ್ಲಿ 112 ಸೀಟ್ ಕೊಡದೇ ಇರೋದಕ್ಕೆ ನೀವು ಆ ಒಂದು ಅನೈತಿಕವಾದಂತಹ ಸರ್ಕಾರವನ್ನ ನೀವು ರಚನೆ ಮಾಡಿ ಇವತ್ತು ಕೊಲ್ಯೂಷನ್ ಗವರ್ಮೆಂಟ್ ನಡೆಸ್ತಾ ಇದ್ದೀರಿ. ಜನತಾದಳ, ಬಿಜೆಪಿ, ಕಾಂಗ್ರೆಸ್ 3 ಜನದ್ದು ನಿಮ್ದು ಒಂದು ಕೊಲ್ಯೂಷನ್ ಗವರ್ಮೆಂಟ್. ಇವತ್ತು ಕೊಲ್ಯೂಷನ್ ಗವರ್ಮೆಂಟ್ ದ ರೂಪ ಜನರು ಇದು ರಾಜ್ಯಕ್ಕೆ ಒಂದು ದೊಡ್ಡ ಶಾಪವಾಗಿ ಇವತ್ತು ಪರಿವರ್ತನೆ ಆಗಿರೋದು. ನಿಮ್ಮೆಲ್ಲ ನಾಯಕರು ದಿನ ಬೆಳಗ್ಗೆ ಇಲ್ಲಿ ಕೂತ್ಕೊಂಡು ದಿನ ಏನಾದ್ರು ಮಾಡಿ ನಾನು ಗಂಜಲ ಹಾಕ್ಬೇಕು, ಗಂಜಲ ಹಾಕ್ಬಿಟ್ಟು ಸಗಣಿ ಹಾಕಿ ತೊಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಏನ್ ಸಗಣಿ ಹಾಕ್ಲಿ, ಏನ್ ಗಂಜಲ ಹಾಕ್ಲಿ, ನಿಮ್ಮಲ್ಲಿರೋದನ್ನ ಯಾರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಇವತ್ತು ವಾಸೂರವರು ಏನೊಬ್ಬ ಮಾಜಿ ಮಂತ್ರಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ನಾನೀಗಾಗಲೇ ಹೇಳ್ದಂಗೆ ಇದು ಅವರು ಬರೀ ಗುಬ್ಬಿಯ ನಾಯಕರಲ್ಲ, ನಮ್ಮ ತುಮಕೂರು ಜಿಲ್ಲೆಯ ನಾಯಕರಲ್ಲ, ಎಲ್ಲ ತುಮಕೂರಿನ ನಾಯಕರುಗಳು ಕೂಡ ತಮ್ಮ ಸಮ್ಮುಖದಲ್ಲಿದ್ದಾರೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ಬಹಳ ಹಿಂದಿನಿಂದಲೇ ಅವರು ಈ ತೀರ್ಮಾನವನ್ನ ಮಾಡಿರೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರಿಂದ ಇವತ್ತು ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು, ಸಿದ್ದರಾಮಯ್ಯನವರು ಮತ್ತು ಆ ಜಿಲ್ಲೆಯ ಸಂಬಂಧಪಟ್ಟಂತ ಎಲ್ಲ ನಾಯಕರುಗಳು, ಇವತ್ತು ರಾಜಣ್ಣ ಇರ್ಬೋದು, ಸಲೀಂ ಅಹಮದ್ ಅವರು ಇರ್ಬೋದು, ನಮ್ಮ ಜಯಚಂದ್ರ ಇರ್ಬೋದು, ಶಫಿ ಅಹಮದ್ ಇರ್ಬೋದು, ನಾವೆಲ್ಲ ಸೇರಿ ಅವರಿಗೆ ತುಂಬಿದ ಅವರ ಜೊತೆಯಲ್ಲಿ ಬಂದಂತ ಸಾವಿರಾರು ಕಾರ್ಯಕರ್ತರು. ನಾನು ಒಳಗಡೆ ಒಂದು 150 ಜನ ಮಾತ್ರ ಸಾಕಪ್ಪ ಅಂತ ಹೇಳಿದೆ, ಇಲ್ಲಾಂದ್ರೆ ಇನ್ನ ದೊಡ್ಡದೇ ಮಾಡಬಹುದಾಯ್ತು. ಬಹಳ ಉತ್ಸಾಹದಿಂದ ಬಂದಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ರಜಾಧ್ವನಿ ಯಾತ್ರೆ ಸಹ ಒಂದು ಹೊಸಗೆ ಅಲ್ಲಿ ಇಟ್ಟು ಅಲ್ಲಿ ನೋಡ್ಕೊಂಡು ಮಿಕ್ಕಿದವನ್ನೆಲ್ಲ ಕೂಡ ಇವತ್ತೇ ಎಲ್ಲ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂತ ಲೆಕ್ಕ. ಆನ್ಲೈನ್ ನಲ್ಲಿ ಮೆಂಬರ್ಶಿಪ್ ನ ನೀವು ಎನ್ರೋಲ್ ಮಾಡ್ಕೊಳ್ಬೇಕು, ನೀವು ಕಾಂಗ್ರೆಸ್ ನ ಸದಸ್ಯರಾಗಬೇಕು. ಈಗಾಗಲೇ ಬಹಳ ಜನ ಮಾಡಿದ್ದಾರೆ. ಒಂದು ವಿಶೇಷ ನಾನು ಅವ್ರಿಗೆ ಅಭಿನಂದಿಸೋದು ಅಂದ್ರೆ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರಧ್ವಜ ಕೊಟ್ಟು ಅವರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿ ಇಡೀ ಒಂದು ಭಾರತ್ ಜೋಡೋಗೆ ತುಮಕೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದನ್ನ ಕಾಂಗ್ರೆಸ್ ಪಕ್ಷ ಅದನ್ನ ಸ್ಮರಿಸ್ತದೆ, ಅವರಿಗೆ ಅಭಿನಂದಿಸ್ತದೆ ಅನ್ನೋ ಕೂಡ ಮಾತನ್ನ ಹೇಳಿ ಇವತ್ತು ಅವನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಡ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಮೂಡಿಗೆರೆ ಕ್ಷೇತ್ರದ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ಹೌಸಿಂಗ್ ಬೋರ್ಡ್ ನ ಅಧ್ಯಕ್ಷರಾಗಿದ್ದಂತ ಆಲಪ್ನವರು, ಅವರು ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಅಪಾರ ಬೆಂಬಲಿಗರು ಇದ್ದಾರೆ. ಬಹಳ ದಿನದಿಂದ ಅವರ ಸಂಪರ್ಕದಲ್ಲಿದ್ದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಹಿಂದೆ ಎಸ್ ಎಂ ಕೃಷ್ಣ ಅವರ ಅಭಿಮಾನಿಯಾಗಿದ್ರು. ಅವರು ಎಸ್ ಎಂ ಕೃಷ್ಣ ಅವರು ಆದ್ಮೇಲೆ ಅವರು ಮತ್ತು ಸತ್ಯಾನಂದ ಅವರು ಅವ್ರ ಜೊತೆ ಬಿಜೆಪಿಗೆ ಸೇರಿದ್ರು. ಅವರು ಕೂಡ ಇವತ್ತು ಬಿಜೆಪಿಯ ತೊರೆದು ಮೂಡಿಗೆರೆ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಉಳ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ಕೂಡ 100 ಜನ ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವರು ಕೂಡ ನಾನು ಆಲಪ್ನವ್ರಿಗೆ ಮತ್ತು ಸತ್ಯಾನಂದ ಅವರಿಗೆ ಇಬ್ರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ನಾನು ಅವರನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಸತ್ಯಾನಂದ ಅವರು ಕೂಡ ಅಧಿಕೃತವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಅದಲ್ಲದೆ ಸುಲ್ತಾನ್ ಅವರು, ಆಡಿಟರ್ ಅವರು ಮಾಜಿ ಮಂಡಳಿ ಅಧ್ಯಕ್ಷರು, ಟೂಡಾ ಅಧ್ಯಕ್ಷರು, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದೇನೆ. ಜೆಡಿಎಸ್ ಇಂದ ಮತ್ತು ಬಾಬುರವರು ಮತ್ತು ಇನ್ನು ಅವರ ಅನೇಕ ಸ್ನೇಹಿತರುಗಳು ಮತ್ತು ಈ ದೊಡ್ಡ ಪಟ್ಟಿ ಇದೆ ವಾಸು ಜೊತೆ ಬಂದವರು, ನಾನು ಎಲ್ಲರ ಹೆಸರು ನಾನು ತೆಗೆದುಕೊಳ್ಳಿಕ್ ಆಗುದಿಲ್ಲ. ಸೊ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ಅಧಿಕೃತವಾಗಿ ನಾನು ಸೇರ್ಪಡೆಯನ್ನು ಮಾಡಿಕೊಂಡು ವಾಸು ಅವರಿಗೆ ಮತ್ತು ಬಾವುಟವನ್ನು ನಾನು ಕೊಡ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಸುಲ್ತಾನ್ ಬಾರೆ ಮೇಲೆ ಶಾಪ್ ಓಪನ್ ಮಾಡಕ್ ಬಂದಾಗ ಭಾಷಣ ಮಾಡಿಸಿ ಇದು ಮಾಡೋದಲ್ಲ.
ಮೋಟಮ್ನವ್ರೆ ನಿಮ್ ಕ್ಷೇತ್ರದ ಬನ್ನಿ ಇಲ್ಲಿ ಬನ್ರಿ ಬಾರ ಮಾತ್ರಕ್ಕೆ ಇಟ್ಕೊಳ್ಳಮ್ಮ ಇದನ್ನ ಹಿಂಗೆ ನೀವು ಗಟ್ಟಿ ಹಿಡ್ಕೊಂಡು ಕ್ಷೇತ್ರದವರು ಪುರಸಭಾಧ್ಯಕ್ಷ ಮುನ್ಸಿಪಲ್ ಅಧ್ಯಕ್ಷ ಹೌಸಿಂಗ್ ಬೋರ್ಡ್ ಚೇರ್ಮನ್ ಏನಪ್ಪ ಬಂದ್ರೆ ಬಾಬು ವೆಲ್ಕಮ್ ವೆಲ್ಕಮ್ ಕೂತ್ಕೊಳ್ಳಿ ಸುಲ್ತಾನ್ ಬಿಡಿ ಒಂದು ಇದು ಬನ್ನಿ ವಾಸು ವಾಸು ಈಗ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಆಮೇಲೆ ಸಿದ್ದರಾಮಯ್ಯ ಮಾತಾಡ್ತಾರೆ ಸ್ವಲ್ಪ ವೆಲ್ಕಮ್ ಟು ದಿ ಕಾಂಗ್ರೆಸ್ ಪಾರ್ಟಿ ಹಾರ್ಟಿ ವೆಲ್ಕಮ್ ಸ್ವಲ್ಪ ವಾಸು ಜಾಗ ಬಿಡಿ ಕೂತ್ಕೊಳ್ಳಿ ವಾಸು ಆಯ್ತು ನೆಕ್ಸ್ಟ್ ಎಲ್ಲ ಹೊರಗಡೆ ಪಕ್ಕದ ಹೊಸ ಆಫೀಸ್ ಮಾಡ್ತೀನಿ ಬಿಡ್ರಪ್ಪ ರೆಡಿ ಮಾಡಿದ್ದೀನಿ ನಾನು 5-6ಕ್ಕೆ ರಾಹುಲ್ ಗಾಂಧಿ ಬರ್ತಾರಲ್ಲ ಒಂದು ಪೂಜೆ ಮಾಡಿಸ್ಬಿಡ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಾಗೂ ಶಾಸಕಾಂಗ ಪಕ್ಷದ ನಾಯಕರು ರಾಹುಲ್ ಗಾಂಧಿ ನೇರ ಡೆಲ್ಲಿಯಿಂದ ಬರ್ತಾರ ಪ್ರೋಗ್ರಾಮ್ ಇಶ್ಯೂ ಆಗಿದೆ ಅವ್ರಿಗೆ ರಾಜೇಂದ್ರ ಅವರೇ ಹಾಗೂ ರಾಜೇಂದ್ರ ಅವರೇ ಎಲ್ಲ ಮಾತಿಗೆ ಸ್ನೇಹಿತರೆ ಶೆಟ್ಟಿ ಅವರೇ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರೇ ನಾನು ಮೂಲತಃ ಕಾಂಗ್ರೆಸ್ ಪಕ್ಷದ ಬೆಂಬಲ ಕಾಂಗ್ರೆಸ್ ಪಕ್ಷದಲ್ಲಿ 2000 ಇಸ್ವಿಲಿ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದಂಥದ್ದು ನಮ್ಮ ಅಪ್ಪ ಅವರು ನನ್ನ ತಂದೆಯವರು ಸುಮಾರು 27 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗುಬ್ಬಿಯಲ್ಲಿ ಕೆಲಸ ಮಾಡಿದಂಥದ್ದು ನಾನು ಮೂಲತಃ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥದ್ದು ನಾನು 2002ರಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ MG ರೋಡಲ್ಲಿ ಕುಮಾರಸ್ವಾಮಿ ಅವರು ನಿಮಗೆ ಗುಬ್ಬಿಯಲ್ಲಿ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ನಾನು ಜನತಾದಳನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮತ್ತು ದೇವೇಗೌಡರ ಸಮ್ಮುಖದಲ್ಲಿ ನಾನು ಜನತಾದಳಕ್ಕೆ ಸೇರ್ಕೊಂಡೆ 2004ರಲ್ಲಿ ಅವರು ಟಿಕೆಟ್ ಕೊಡಲಿಲ್ಲ ಅದಕ್ಕೆ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರ ಒತ್ತಾಯ ಮೇರೆಗೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮೇಲೆ ಅಲ್ಲಿ ಗೆಲುವನ್ನು ಕಂಡೆ ಆದ್ಮೇಲೆ ಮತ್ತೆ ಕುಮಾರಸ್ವಾಮಿ ಅವರು DK ಅವರು ಕೂಡ ನನಗೆ ಬಂದು ನನ್ನ ರೂಮ್ಗೆ LH ರೂಮಿಗೆ ಬಂದು ಮಾತನಾಡಿ ಒಂದು ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡಿ ಅವತ್ತು ಅವರು ಕೂಡ ಕರೆದರು. ಆದ್ರೆ ಕುಮಾರಸ್ವಾಮಿ ಅವರು ಮನೆಗೆ ಬಂದಿರಲ್ಲ ಅಂತ ಕುಮಾರಸ್ವಾಮಿ ಅವ್ರ ಜೊತೆಲಿ ನಾನು ಜನತಾದಳದಲ್ಲಿ ಹೋಗಿರ್ತಕ್ಕಂಥದ್ದು. ಜನತಾದಳದಲ್ಲಿ 2008, 13 ಮತ್ತೆ 18ರಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ನಿಂತು ಗೆಲುವನ್ನ ಪಡ್ಕೊಂಡಿದ್ದೆ. ವಿಶೇಷವಾಗಿ ನಾನು ಜನತಾದಳ ಬಿಡಬೇಕು ಅಂತ ಬಿಟ್ಟವಲ್ಲ. ನನ್ನ ಒಂದು ಸ್ವಭಾವ ಏನು ಅಂದ್ರೆ ನಾನು ಯಾವ ಪಕ್ಷದಲ್ಲಿ ಇರ್ತೀನೋ ಆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು. ನನಗೆ ರಾಜಕೀಯ ಗಿಮಿಕ್ಸ್, ನಾಟಕ, ಮೋಸ, ವಂಚನೆ ಯಾವುದು ಗೊತ್ತಿಲ್ಲ. ನನ್ನ ಜೊತೆಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಗೊತ್ತಿದೆ. ನಾನು 1999ರಲ್ಲಿ ನಮಗೆ ತಂದೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ರೆಬಲ್ನಾಗೆ ವೀರಣ್ಣಗೌಡರಿಗೆ ಜನತಾ ಪಕ್ಷದಿಂದ ಟ್ಯಾಕ್ಟ್ರಿ ಗುರುತಲ್ಲಿ ನಿಲ್ಲಿಸಿ ವೀರಣ್ಣಗೌಡರು ಗೆಲ್ಲಿಸ್ಕೊಂಡು ನಾವು ಅಲ್ಲಿ ಗುಬ್ಬಿಯಲ್ಲಿ ಬದಲಾವಣೆಗೆ ನಾಟಿ ಆಗಿದ್ದಂಥದ್ದು. ಅವತ್ತಿಂದ ಇದ್ದಂತ ಕಾರ್ಯಕರ್ತರು ಇವತ್ತು ಕೂಡ ನಮ್ಮ ಜೊತೆಗೆ ಇದ್ದಾರೆ. 1999ರಲ್ಲಿ ಇದ್ದಂತ ಕಾರ್ಯಕರ್ತರು ನಮ್ಮ ಜೊತೆಗೆ ಇದ್ದಂತ ಮುಖಂಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಾವು ಯಾವತ್ತೂ ಕೂಡ ನಾಟಕ, ವಂಚನೆ, ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ನಾನು ಅವತ್ತಿಂದ ಬೆಳೆಸ್ಕೊಂಡು ಬಂದಿಲ್ಲ. ಅದು ವಿಶೇಷವಾಗಿ ನಾನು ಜನತಾದಳ ಬಿಡ್ಲಿಕ್ಕೆ ಕಾರಣ ಅಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ 2021ನೇ ಇಸ್ವಿ ಒಳಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಕುಮಾರಸ್ವಾಮಿ ಅವರು. ನನಗೆ ಅಲ್ಲೇ ಕಾನ್ಸ್ಟಿಟ್ಯೂನ್ಸಿ ಇದ್ದೀನಿ. ನಮ್ಮ ತಾಲೂಕಿನ ಯಾವುದೇ ಅಧ್ಯಕ್ಷ ಇರ್ಬೋದು,
ಬ್ಲಾಕ್ ಅಧ್ಯಕ್ಷರುಗಳಿರ್ಬೋದು, ಪದಾಧಿಕಾರಿಗಳಿರ್ಬೋದು, ನನಗೆ ಇರ್ಬೋದು, ಯಾರಿಗೂ ತಿಳಿಸ್ತಲೇ ಬಂದು ಏಕಾಏಕಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡಿ, ಅಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ನನಗೆ ಅಲ್ಲಿ ಕೆಲಸ ಇದೆ ಇರ್ತಕ್ಕಂಥದ್ದನ್ನ ಇವೆಲ್ಲ ಗಮನಿಸ್ಬೇಕು. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯವ್ರನ್ನ 2007ರಲ್ಲಿ ಹೆಂಗ ಆಚೆ ಹಾಕಿರೋ ಅವ್ರಿಗೂ ಹೀನಾಯವಾಗಿ ಆಚೆ ಹಾಕಿರೋ, ಅದಕ್ಕಿಂತ ಮಾನ ಮರ್ಯಾದೆ ತೆಗೆದು ನನ್ನ ಆಚೆ ಹಾಕಿದ್ರು. ನಾನು ಯಾವತ್ತು ಪಕ್ಷ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಎಲ್ಲಿರ್ತೀನೋ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಆದ್ರೆ ಅದೇನಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಇವತ್ತಿನವರೆಗೂ ಯಕ್ಷ ಪ್ರಶ್ನೆ ಆಗಿದೆ. ಜಿ ಟಿ ದೇವೇಗೌಡರು ಹೇಳ್ಬಾರ್ದು ಹೇಳಿ ಹೇಳಿಕೆ ಕೊಟ್ಟರು ಕೂಡ ಜಿ ಟಿ ದೇವೇಗೌಡರು ಮನೆಗೆ ಅಪ್ಪ ಮಗ ಎಲ್ಲಾರು ಹೋಗಿ ಜಿ ಟಿ ದೇವೇಗೌಡರು ಕರ್ಕಂತಾರೆ. ಆದ್ರೆ ಅಲ್ಲಿವರೆಗೂ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಏನ್ ಮಾಡಿದ್ದೇನೆ, ಒಕ್ಕಲಿಗರ ಸಂಘದಲ್ಲಿ ಒಂದು ಕರೆ ಕೊಟ್ಟಿದ್ರು ಡಿ ಕೆ ಅವರನ್ನ ಸ್ವಾಗತ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅವಾಗ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರು ತಮಗೆ ಆಮಂತ್ರಣ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ರು. ನನ್ನ ಮನೆ ಬಂದು ಪತ್ರಕರ್ತರು ನೀವು ಇದಿರಲ್ಲ, ನೀವು ಡಿಸ್ಟರ್ಬ್ ಮಾಡೋದೇ ಜಾಸ್ತಿ, ನನ್ನ ಮನೆ ಬಂದಿದ್ದೇನೆ ಆಮಂತ್ರಣ ಕೊಟ್ಟಿದ್ರ ಅಂತ ಕೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಪತ್ರಕರ್ತರು ಕೇಳಿದಾಗ, ನಾನು ಆಮಂತ್ರಣ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮನೆ ಮದುವೆ ಅಲ್ಲ, ಇದು ಒಕ್ಕಲಿಗರ ಸಮಾಜಕ್ಕೆ ಆಗಿರ್ತಕ್ಕಂಥ ಪೆಟ್ಟು, ಅವರ ಆತ್ಮಗೌರವದ ಪ್ರಶ್ನೆ ಆಗಿದೆ, ಅದರಿಂದ ಎಲ್ಲ ಒಕ್ಕಲಿಗರು ಸೇರಿ ಅಂತ ಕರೆ ಕೊಟ್ಟಿದ್ದಾರೆ, ನಾವು ಕೂಡ ಹೋಗ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇವೆ ಅಷ್ಟೇ. ಅದನ್ನೇ ದೊಡ್ಡ ಇಶ್ಯೂ ಇಟ್ಕೊಂಡು ನನಗೆ ಹೊರಗಡೆ ಹಾಕ್ಲಿಕ್ಕೆ ಏನೇನ್ ಬೇಕೋ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿ ನನ್ನ ಆಚೆ ಹಾಕಿರ್ತಕ್ಕಂಥದ್ದು. ನಾನು ಅವತ್ತಿಂದ ಇವತ್ತವರೆಗೂ ನಾನು ಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಮಾತಾಡಿಲ್ಲ, ಅವರು ನನಗೆ ಫೋನ್ ಹಾಕಿಲ್ಲ, ಅವ್ರು ಫೋನ್ ಕಾಂಟ್ಯಾಕ್ಟ್ ಮಾಡಕ್ಕೆ ಸುಮಾರು ಸಾರಿ ಪ್ರಯತ್ನ ಕೊಟ್ಟರು. ನಾನು ಅದನ್ನ ಒಂದ್ಸಾರಿ ಮನಸ್ಸಿಗೆ ಬೇಜಾರಾದ್ಮೇಲೆ ತಿರ್ಗಾ ಅದನ್ನ ಹತ್ರ ತಗೊಳಕ್ಕೂ ಕೂಡ ನನಗೆ ಮನಸ್ಸಿರ್ಲಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಮನಸ್ಸಿಗೆ ಅತ್ಯಂತ ನೋವು ತಂದಿರ್ತಕ್ಕಂಥ ವಿಚಾರ ಅಂದ್ರೆ ದೇವೇಗೌಡರು ನಿಂತ ಸಂದರ್ಭದಲ್ಲಿ ಸುಮಾರು 68,553 ಓಟ್ಗಳನ್ನ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ನಾವು ಹಾಕಿಸಿದ್ವಿ. ದೇವೇಗೌಡರೇ ಬಂದು ಹೇಳಿದ್ದಾರೆ, ವಾಸು ಅವ್ರ ಫ್ಯಾಮಿಲಿ ಅವ್ರ ಕಾರ್ಯಕರ್ತರು ಎಲ್ಲ ಕಷ್ಟ ಬಿದ್ದು ಅಲ್ಲಿ 15ರಿಂದ 20,000 ಪ್ರತಿ MP ಚುನಾವಣೆಗೂ ಹಿಂದೆ ಇರ್ತಿದ್ದೋ ನಾವು. ಆದ್ರೆ ಅವತ್ತು ನಾವೇ ನಿಂತಿರೋದಕ್ಕೆ ಜಾಸ್ತಿ ಹೋರಾಟ ಮಾಡಿ 58,553 ಓಟ್ಗಳನ್ನ ಅವತ್ತು ದೇವೇಗೌಡರಿಗೆ ಕೊಡಿಸಿದ್ದು. ದೇವೇಗೌಡರಿಗೆ ಮೋಸ ಮಾಡಿದ, ದೇವೇಗೌಡರನ್ನ ಸೋಸಕ್ಕೆ ಅವನು ಒಬ್ಬ ಪ್ರಮುಖ ಅಂತಕ್ಕಂಥ ಸ್ಟೇಟ್ಮೆಂಟ್ ನ ಕುಮಾರಸ್ವಾಮಿ ಅವರು ಕೊಟ್ಟರು. ಅದು ನನ್ನ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬೀರ್ತು. ಅವತ್ತಿಂದ ನನಗೆ ಅವರೆಷ್ಟೇ ನನ್ನ ಅಲ್ಲಿರ್ತಕ್ಕಂಥ ಅನೇಕ JDS ನ ಶಾಸಕರುಗಳು ನನಗೆ ಫೋರ್ಸ್ ಮಾಡಿದ್ರು, ಎಲ್ಲರೂ ಫೋರ್ಸ್ ಮಾಡಿದ್ರು. ಆದ್ರೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ರಾಜಕೀಯಕ್ಕೋಸ್ಕರ ಯಾರ ಮೇಲೆ ಹೆಂಗ್ ಬೇಕಾದ್ರೂ ಕೆಸರಚ್ಚಾಡ್ತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾನು ಇರಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಅವತ್ತೇ ತೆಗೆದುಕೊಂಡು ನಾನು ಬಿಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ನಾನು ಬಿಟ್ಟೆ ಅಂತ ನಾನು ಹೇಳಲಿಕ್ಕಿಲ್ಲ, ಅವರು ನಮ್ಮನ್ನ ಕಬ್ಬಿಡ್ ರಾಜಕೀಯ ದಬ್ಬಿರಷ್ಟೇ. ಆ ದಬ್ಬಿದಾಗ ನಾವೆಲ್ಲಾದ್ರೂ ಒಂದ್ ಕಡೆ ಜಾಗ ಮಾಡ್ಕೊಳ್ಳೇಬೇಕಲ್ವಾ. ಆ ಒಂದು ಕಾರಣಕ್ಕೆ ನನಗೆ ಬಿಜೆಪಿಗೆ ಹೋಗ್ಲಿಕ್ಕೆ ಯಾವತ್ತೂ ಕೂಡ ನನಗೆ ಮನಸ್ಸಿಲ್ಲ, ನನ್ನ ಸಿದ್ಧಾಂತ ಬಿಜೆಪಿಗೆ ಒಪ್ತಕ್ಕಂಥದ್ದಿಲ್ಲ. ಆ ಒಂದು ಕಾರಣಕ್ಕೆ ನಾನು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲ ಇಲ್ಲದೆ ನಾನು ಜನತಾದಳವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು 27ನೇ ತಾರೀಕು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ. ಅದಾದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ DK ಅವರು ಮತ್ತೆ ನನ್ನ ಜಿಲ್ಲೆಯ ಎಲ್ಲ ಮುಖಂಡರು, ರಾಜಣ್ಣ ಅವರು, ಶೆಟ್ಟಿ ಅವರು, ಮತ್ತೆ ಪರಮೇಶ್ವರ್ ಅವರು, ಜಯಚಂದ್ರ ಅವರು, ಕಿರಣ್ ಅವರು, ಎಲ್ಲ ಷಡಾಕ್ಷರಿ ಅವರು ಎಲ್ಲರೂ ಕೂಡ ನಾನು ಮಾತನಾಡಿ ನಮ್ಮ ಜೊತೆಲಿ ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತಕ್ಕಂಥ ಒಂದು ಮಾತನ್ನ ಅವರೆಲ್ಲರೂ ಕೂಡ ಹೇಳಿದ್ರಿಂದ ನಾನಿವತ್ತು ಅಧಿಕೃತವಾಗಿ ನನ್ನ ಸ್ವಂತ ಮನೆಗೆ ವಾಪಸ್ ಬರ್ತಕ್ಕಂಥ ರೀತಿಗೆ ಭಾಸ ಆಗ್ತಾ ಇದೆ. 20 ವರ್ಷ ನಾನು ಹೊರಗಡೆ ಇದ್ದೀನಿ. ನಮ್ಮ ಕುಟುಂಬ ವ್ಯಕ್ತಿಗತವಾಗಿ ನಮ್ಮ ಅಪ್ಪ ನಿರೀಕ್ಷಿತವಾಗಿ 2-3 ತಿಂಗಳಾಯ್ತು ತೀರೋಗ್ಬಿಟ್ರು. ಅವರ ಭಾರಿ ಕನಸು ಆಸೆ ಅಂತಂದ್ರೆ ಅವರು ನೀನ್ ಕಾಂಗ್ರೆಸ್ಗೆ ಹೋಗ್ಬೇಕು ಮಗ ಅಂತ ಅಂದ್ರೆ ಯಾವಾಗಲೂ. ಆದ್ರೆ ಅವ್ರು ಕನಸು ಕಟ್ಕೊಂಡಿದ್ರು, ಅವ್ರು ಹಾಸ್ಪಿಟ್ಲ್ ಆಗಿದ್ರು. ನಾನು ಹೋದೆ, ಈ ಸರಿ ವಿನಾರ ಮಾಡಿ ನೀನ್ ತಿರ್ಗಾ ಇನ್ನೊಂದ್ಸರಿ ಗೆಲ್ಬೇಕು ಕಾಂಗ್ರೆಸ್ ಅಲ್ಲಿ, ನಾನು ಅದನ್ನ ನೋಡ್ಬೇಕು. ನಾನು 5 ಬಾರಿ AICC ವರ್ಗು ಹೋಗಿ ಕಾಂಗ್ರೆಸ್ ಟಿಕೆಟ್ ಆಡಕ್ಕೆ ನನಗೆ ಟಿಕೆಟ್ ಕೊಡ್ಲಿಲ್ಲ, ತಪ್ಪಿಸ್ಬಿಟ್ರು ಬಸವರಾಜ್ ಅವರು. ಆದ್ರೆ ನಿನ್ನ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ನೀನ್ ನಿಂತ್ಕೊಂಡು ಗೆಲ್ತಕ್ಕಂಥದ್ದನ್ನ ನಾನು ನೋಡ್ಬೇಕು, ಏನಾರ ಮಾಡಿ ಉಳಿಸ್ಕೊಳ್ಳೋ ಅಂತ ಅಂದ್ರು. ಆದ್ರೆ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ, ವಿಧಿಯಾಟ. ಆದ್ರೆ ಆ ಒಂದು ಅವರ ಆಸೆ ಮುಂದಿನ ದಿನಗಳಲ್ಲಿ ಸಾರ್ಥಕತೆ ಆಗ್ಬೇಕು ಅಂದ್ರೆ ನೀವೆಲ್ಲ ಕಾರ್ಯಕರ್ತರು ಜೊತೆ ಇದ್ದೀರಾ. ನನಗೆ ಒಂದು ಸಂತೋಷ ತರ್ತಕ್ಕಂಥ ವಿಚಾರ ಅಂತಂದ್ರೆ ಬಹುಶಃ
ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗೆ 4-5 ಜನ ಮುಖಂಡರು ಬಿಟ್ಟೋಗಿರ್ತಕ್ಕಂಥದ್ದು ಬಿಟ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು 27 ಗ್ರಾಮ ಪಂಚಾಯತಿ ಒಳಗೆ 24 ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ನನ್ನ ಪಕ್ಷದಲ್ಲಿದ್ರು. ಅಷ್ಟೂ ಜನರು ಜೊತೆಗೆ ಬಂದಿದ್ದೀರಾ, ಅಷ್ಟೂ ಜನ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದೀರಾ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಪಟ್ಟಣ ಪಂಚಾಯತಿಲಿ ನಮ್ಮಲ್ಲಿ 10 ಜನ ಗೆದ್ದಿದ್ದಂಥದ್ದು. ಅದರಲ್ಲಿ ಒಬ್ಬರು ಬಿಟ್ಟು ಇರ್ತಕ್ಕಂಥ 9 ಜನ ಪಟ್ಟಣ ಪಂಚಾಯತಿ ಸದಸ್ಯರು ಕೂಡ ಸಿಟ್ಟಿಂಗ್ ಇರ್ತಕ್ಕಂಥವ್ರು ಕೂಡ ನನ್ನ ಜೊತೆಗೆ ಬಂದಿದ್ದೀರಾ. ಅನೇಕ ಕಾರ್ಯಕರ್ತರು ಕೂಡ ಜನತಾದಳ ಬಿಡದೇ ಇಲ್ಲ ಅಂತಕ್ಕಂಥದ್ದವರು ನಮ್ಮ ಗುರುವಣ್ಣವರು, ಅವರು ಸುಮಾರು 1975ರಿಂದಲೂ ಕೂಡ ಅವರು ಜನತಾದಳದಲ್ಲಿ ಇದ್ದಂಥವ್ರು, ಅಧ್ಯಕ್ಷ ಆಗಿದ್ದಂಥವ್ರು. ಮತ್ತೆ ನಮ್ಮ ಸುಮತಿ ಕುಮಾರ್ ಅವರು, ಅವ್ರನ್ನ ಜೀವಂತ ಅಂದ್ರೆ ಜನತಾದಳ ಅಂತಿದ್ರು, ಅವರು ಕೂಡ ಬಿಟ್ಟು ಬಂದಿದ್ದಾರೆ. ಬಹುಶಃ ನನ್ನಷ್ಟು ಅದೃಷ್ಟವಂತ ಇನ್ನೊಂದಿಲ್ಲ, ಇನ್ನೊಬ್ರಿಲ್ಲ ಅನ್ಕೊಂತೀನಿ. ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಜೊತೆ ಇದ್ದಂಥವ್ರು, ಪ್ರತಿಯೊಬ್ಬರು ಕೂಡ ಒಬ್ರು ಮಿಸ್ ಆಗ್ದಂಗೆ ಅವರೆಷ್ಟೇ ಆಸೆ ವಿಷಯಗಳನ್ನ ಹೊಂದಿದ್ರು ಕೂಡ ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಯಾತ್ರೆ ಮಾಡಿದ್ರು ಕೂಡ ಅವ್ರ ಜೊತೆ ಹೋಗ್ದಲ್ಲೇ ಎಲ್ಲರೂ ಕೂಡ ನನ್ನ ಜೊತೆ ನಿಂತಿದ್ದೀರಾ. ನೀವೆಲ್ಲ ನಿಮ್ಗೆಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಇದೇ ಉತ್ಸಾಹ ಪ್ರೀತಿ ಮುಂದಿನ ದಿನಗಳಲ್ಲಿ ಇರಲಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು DK ಅವರಿಗೆ ನಾವೇನಾದ್ರೂ ಕೊಡುಗೆ ಕೊಡಬೇಕಂದ್ರೆ ಈ ಸಾರಿ ನಾವು ಗೆದ್ದು ಬಂದು ಅವರಿಗೆ ಒಂದು ಸೀಟ್ ಹೆಚ್ಚಿಗೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ರಾಜಣ್ಣವರು, ಪರಮೇಶ್ವರ್ ಅವರು, ಜಯಚಂದ್ರ ಅವರು ಹಿರಿಯ ಮುಖಂಡರಿದ್ದಾರೆ. ಅವರ ಹಿರಿಯ ಮುಖಂಡರ ಒಂದು ಮುಖಂಡತ್ವದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡ್ತೀವಿ. ನಮ್ಗೆ ಅಧಿಕಾರ ಬೇಕು ಅಂತ ನಾನು ಯಾವತ್ತೂ ಆಸೆ ಬೀಳ್ತಕ್ಕಂಥದ್ದಲ್ಲ. ನಾವು ಒಕ್ಕಡೆ ಅಟ್ಲೀಸ್ಟ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕು, ಆ ನಿಟ್ಟಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಬ್ಬರು ಮುಖಂಡರಿಗೆ ಕೊಡ್ತಾ ನಾನು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬಹುದಿನಗಳ ಒಂದು ಆಸೆ ಇತ್ತು, ಅದಕ್ಕೆ ಬರ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರೇ ಕಳಿಸ್ಕೊಟ್ಟವ್ರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಹೇಳ್ದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಗಲಾಟೆ ಮಾಡಬೇಡಿ. DK ಶಿವಕುಮಾರ್ ಅವರು ಈಗಾಗಲೇ ಮಾಜಿ ಮಂತ್ರಿಗಳಾದಂಥ ಗುಬ್ಬಿ ವಾಸು ಅವರನ್ನ, ಆಲಪ್ಪನವರನ್ನ ಮತ್ತೆ ಸತ್ಯಾನಂದ ಮಂಡ್ಯ ಇವರನ್ನ ಪಕ್ಷಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನ ಮಾಡಿದ್ದಾರೆ. ವಾಸು ಅವರು ಒಬ್ಬ ಸ್ವಾಭಿಮಾನಿ ರಾಜಕಾರಣಿ. ಮತ್ತೆ ಯಾವುದೇ ಪಕ್ಷದಲ್ಲಿದ್ರೂ ಕೂಡ ನಿಷ್ಠೆಯಿಂದ ಪಕ್ಷಕ್ಕೆ ಪಕ್ಷ ಕಟ್ಟತಕ್ಕಂಥ, ಪಕ್ಷ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಜನತಾದಳ ಅಧ್ಯಕ್ಷನಾಗಿದ್ದಾಗ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ನಾನು ಸ್ಟೇಟ್. ಆಗ ಅವರು ನಮ್ಮ ಪಕ್ಷವನ್ನು ಸೇರಿದರು. ಅಲ್ಲಿಂದ ನಿಷ್ಠಾವಂತರಾಗಿ JDSನಲ್ಲಿ 4 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದರು. 3 ಸಾರಿ JDS, 1 ಸಾರಿ ಇಂಡಿಪೆಂಡೆಂಟ್. 1 ಸಾರಿ ಇಂಡಿಪೆಂಡೆಂಟ್, 3 ಸಾರಿ JDS. 2004 ಇಂಡಿಪೆಂಡೆಂಟ್. 2004ನಲ್ಲಿ ಇಂಡಿಪೆಂಡೆಂಟು. ಅವ್ರಿಗೆ ಟಿಕೆಟ್ ಕೊಡೋಕ್ಕಾಗಲಿಲ್ಲ ನಾವಾಗ 2004ರಲ್ಲಿ. ಇಂಡಿಪೆಂಡೆಂಟ್ ಗೆದ್ದರು. ಆಮೇಲೆ JDS ಇಂದ 3 ಸಾರಿ ಗೆದ್ದಿದ್ರು. ಮತ್ತೆ ಬಡವರ ಪರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಆಡಂಬರ ಇಲ್ಲ, ಅತ್ಯಂತ ಸರಳ ವ್ಯಕ್ತಿ, ಸ್ವಾಭಿಮಾನಿ ಸಜ್ಜನಿಕೆಯ ವ್ಯಕ್ತಿ. ಅವರು ನಮ್ಮ ಪಕ್ಷಕ್ಕೆ ಬಂದದರಿಂದ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತಕ್ಕಂಥ ಮಾತುಗಳನ್ನು
ಈಗಾಗಲೇ ಅವರು ಸ್ಪಷ್ಟಪಡಿಸಿದಂತೆ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಅವರು ಪಕ್ಷ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಂಡಿರಲಿಲ್ಲ. ಬಲಾತ್ಕಾರವಾಗಿ ಅವರನ್ನ ಪಕ್ಷದಿಂದ ಆಚೆ ದಬ್ಬಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಬಲಾತ್ಕಾರವಾಗಿ ಜೆಡಿಎಸ್ ದಬ್ಬಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಒಂದು ಏನಪ್ಪಾ ಇದೆ ಅಂತಂದ್ರೆ, ದೇವೇಗೌಡರು ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಏನ್ ಹೇಳ್ತಾರೆ ಹಂಗೆ ಕೇಳಬೇಕು ಅಷ್ಟೇ. ನಿಮ್ಗೆ ಸ್ವತಂತ್ರ ಅಭಿಪ್ರಾಯ ಏನಿರಲ್ಲ. ಅಲ್ಲಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಿದ್ರೆ ಅವರು ಆ ಪಕ್ಷದಲ್ಲಿ ಇರಕ್ಕಾಗಲ್ಲ. ಇದು ಮೊದಲಿಂದ ಅವರು ನಡೆಸಿಕೊಂಡು ಬಂದಿರತಕ್ಕಂಥ ರೀತಿ. ಅವರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕಷ್ಟೇನೆ. ಅವ್ರ ಕುಟುಂಬದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಆಗ್ಬೇಕು. ಅದಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಂಡ್ರೆ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ಉಳಿಯಕ್ಕೆ ಬಿಡಲ್ಲ. ಪಕ್ಷದಿಂದ ತೆಗೆದಾಕ್ತಾರೆ. ಬಹುಶಃ ನನಗೂ ಹಂಗೆ ಆಗಿತ್ತು, ವಾಸುಗೂ ಕೂಡ ಹಾಗೆ ಆಗಿದೆ. ನಾನು ಕೆಲವು ತಿಂಗಳುಗಳ ಹಿಂದೆ ಹೋಗಿದ್ದೆ ಗುಬ್ಬಿಗೆ. ಅಲ್ಲಿ ಒಂದು ಯಾರ್ದೋ ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದೆ. ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ದಿನ. ಅವತ್ತು ವಾಸನು ಕರೆದಿದ್ರು, ಸಿಟಿಂಗ್ MLA ಎಲ್ಲ ಅವ್ರನ್ನು ಕೂಡ ಕರೆದಿದ್ರು. ನಾನು ಹೋಗಿದ್ದೆ. ಅವತ್ತೇ ಬಹಳ ನೋವಿನಿಂದ ಮಾತಾಡಿದ್ರು. ಪಾಪ ನನಗೆ ಈ ತರ ಎಲ್ಲ ಅನ್ಯಾಯ ಮಾಡಿದ್ದಾರೆ JDSನವರು ಅಂತೇಳಿ ಅವ್ರ ನೋವನ್ನ ತೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾನು ಕೂಡ ಅವರಿಗೆ ಈಗಲೇ ಪಕ್ಷ ಸೇರ್ಕೊಳ್ಳಿ ಅಂತೇಳಿ ಆಹ್ವಾನ ಕೊಡಲಿಲ್ಲ. ನನಗೆ ನೀವು ತೀರ್ಮಾನ ಮಾಡೋದನ್ನು ನಿಮಗೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಬೇಡ ಅಂತಕ್ಕಂಥದ್ದನ್ನ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದೆ. ಈಗ ಅವರು ಹೊರಗಡೆ ದಬ್ಬಿಸ್ಕೊಂಡು ಆದ್ಮೇಲೆ ಕಾಂಗ್ರೆಸ್ಗೆ ಈಗ ಬಂದಿದ್ದಾರೆ. ಮತ್ತೆ ಮೊದಲೇ ಅವ್ರ ಕುಟುಂಬ ಕಾಂಗ್ರೆಸ್ ಕುಟುಂಬ. ಅದು ಕಾಂಗ್ರೆಸ್ನಿಂದ ಜನತಾದಳಕ್ಕೆ ಹೋಗಿದ್ದರು, ಮತ್ತೆ ವಾಪಸ್ ಬಂದಿದ್ದಾರೆ. ಗರ್ ವಾಪಸಿ ಅಂತ ಹೇಳ್ತೀವಲ್ಲ, ಆ ತರ ಆಗಿ ಅವರು ವಾಪಸ್ ಬಂದಿದ್ದಾರೆ. ಅವರನ್ನ ಮತ್ತೆ ಯಾವುದೇ ಷರತ್ತಿಲ್ಲದೆ ಬಂದಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾವು ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ. ಈಗಾಗಲೇ ಅಧ್ಯಕ್ಷರು ಕೂಡ ಅವ್ರಿಗೆ ಸ್ವಾಗತ ಕೊಟ್ಟಿದ್ದಾರೆ. ಆಮೇಲೆ ಹಾಲಪ್ಪ ಅಂತಕ್ಕಂಥವರು ಮೂಡಿಗೆರೆ ಕ್ಷೇತ್ರದವರು. ಇವರು ಪುರಸಭೆ ಅಧ್ಯಕ್ಷರಾಗಿದ್ದಂಥವರು, ಮಾಜಿ ಪುರಸಭೆ ಅಧ್ಯಕ್ಷರು. ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಇದ್ದರು. ಮಂಡಳಿ ಅಧ್ಯಕ್ಷ ಸತ್ಯಾನಂದ ನನಗೆ ಗೊತ್ತಿರ್ತಕ್ಕಂಥವ್ರೆ ಮಂಡ್ಯ ಯೂತ್ ಜನತಾದಳದಲ್ಲಿ ಇದ್ದಂಥವ್ರು, ಅಲ್ಲ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಸುಲ್ತಾನ್ ಕೂಡ ಮಾಜಿ ಅಧ್ಯಕ್ಷರು, ಬಾಬು ಉಪಾಧ್ಯಕ್ಷರು, ಇವರೆಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದಾರೆ. ಎಲ್ಲ ಅಳಬ್ರೆ ಸ್ವಲ್ಪ ದಿನ ಹೊರಗಡೆ ಇದ್ರು, ಮತ್ತೆ ಒಳಗಡೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ಉಸಿರು ಕಟ್ಟತಕ್ಕಂಥ ವಾತಾವರಣ ಇತ್ತು. ಬಿಜೆಪಿಲೂ ಇತ್ತು, ಮತ್ತೆ JDSನಲ್ಲೂ ಕೂಡ ಇತ್ತು. ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರಲಿಲ್ಲ ಅಲ್ಲಿ. ಇದು ಒಂದು ಭಾಗ. ಅನೇಕ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಸಿಟ್ಟಿಂಗ್ MLAಗಳು, ಮಾಜಿ ಮಂತ್ರಿಗಳು, MLCಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಸೇರ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೇನು ಭಾರತೀಯ ಜನತಾ ಪಕ್ಷದಿಂದ ಇಡೀ ರಾಜ್ಯವನ್ನು ಭ್ರಷ್ಟಗೊಳಿಸಿದ್ದಾರೆ, ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿಬಿಟ್ಟಿದ್ದಾರೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮನಗಂಡಿದ್ದಾರೆ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯ ಉಳಿಯಲ್ಲ. ಆ JDSನವರು ಎಷ್ಟೇ
ಹೊಡ್ಕೊಂಡ್ರು ಕೂಡ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋರಲ್ಲ. ಅವ್ರು ಏನಿದ್ರು ಫ್ರಾಕ್ಚರ್ಡ್ ವರ್ಡಿಕ್ಟ್ ಆಗ್ಲಿ ಅಂತ ಕಾಯೋರು ಅವರು. ಆಗ ನಾವು ಅನಿವಾರ್ಯ ಆಯ್ತೀವಿ ಅಂತಕ್ಕಂಥದ್ದು ಇದು. ಅವ್ರ ಸ್ವಂತ ಶಕ್ತಿ ಮೇಲೆ ಬರಕ್ಕಾಗಲ್ಲ. ಕರ್ನಾಟಕದಲ್ಲಿ ಅವ್ರ ಶಕ್ತಿನೂ ಕೂಡ ವೃದ್ಧಿಯಾಗಿಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ತನ್ನ ಸ್ವಂತ ಶಕ್ತಿ ಮೇಲೆ ಈ ಸಾರಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ನೀವೆಲ್ಲ ಇತ್ತೀಚೆಗೆ ನೋಡಿದ್ದೀರಿ, ಸರ್ವೆ ರಿಪೋರ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀರಿ. ರಾತ್ರಿನೂ ಬಂದಿದೆ. ಈವನ್ ಅದರ್ವೈಸ್ ನಮಗೆ ವಾತಾವರಣ ನೋಡಿದಾಗ ನಾನು ಮತ್ತೆ ಶಿವಕುಮಾರ್ ಅವರು, ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಪ್ರಜಾಧ್ವನಿ ಯಾತ್ರೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಯಾರು ಕಳಿಸಿದ ಅವನ ಆಚೆಗೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಶುಭ ಸೂಚನೆಗಳು ಕೂಡ ಕಾಣಿಸ್ತವೆ. ಜನ ಮಾತಾಡ್ತಕ್ಕಂಥದ್ದು, ಅವರ ಅಭಿಪ್ರಾಯ ವ್ಯಕ್ತ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪರವಾದಂತ ಇವತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಾಧನೆಗಳನ್ನ ಇವತ್ತು ಮತ್ತೆ ಮೆಲ್ಕಾಕ್ತಾ ಇದ್ದಾರೆ. ಮೆಲ್ಕಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಹೋಲಿಕೆ ಮಾಡ್ತಾ ಇದ್ದಾರೆ. ಏನ್ ಕುಮಾರಸ್ವಾಮಿ ಏನು ಹೊಸದಾಗಿ ಏನು ಬಂದಿಲ್ಲ ಕರ್ನಾಟಕಕ್ಕೆ, ದೇವೇಗೌಡರು ಏನು ಹೊಸದಾಗಿ ಬಂದಿಲ್ಲ. ಅವರು ಅಧಿಕಾರ ಮಾಡಿರೋರೆ 2 ಸಾರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋರು, ದೇವೇಗೌಡರು ಅಧಿಕಾರ ಮಾಡಿದ್ರು. ಅವ್ರ ಸರ್ಕಾರ, ಈಗ ಬಿಜೆಪಿ ಅನೈತಿಕ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಆ ಸರ್ಕಾರ ಮತ್ತೆ ನಮ್ಮ 5 ವರ್ಷದ ಸರ್ಕಾರ ಇಂದಿನ ಕಾಂಗ್ರೆಸ್ ಸರ್ಕಾರಗಳನ್ನ ಹೋಲಿಕೆ ಮಾಡಿ ನೋಡ್ತಾರೆ. ಅವ್ರಿಗೀಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಈ ರಾಜ್ಯ ಉಳಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಆರ್ಥಿಕವಾಗಿ ದಿವಾಳಿ ಆಗ್ತಾ ಇರ್ತಕ್ಕಂಥ ರಾಜ್ಯವನ್ನು ಉಳಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಭ್ರಷ್ಟಾಚಾರದ ವ್ಯವಸ್ಥೆ ಇವತ್ತೇನು ಭ್ರಷ್ಟಾಚಾರ ರ್ಯಾಂಪೆಂಟ್ ಆಗಿದೆ, ಇದನ್ನು ತೆಗೆದಾಕ್ತಕ್ಕಂತಹ ಪ್ರಯತ್ನ ಮಾಡಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಜನಪರವಾದಂತ ಆಡಳಿತ ಕೊಡಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ನುಡಿದಂತೆ ನಡೀಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಜನರಿಗೆ ಈಗ ಮನವರಿಕೆ ಆಗಿದೆ. ಅದರಿಂದ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನನಗೂ 45 ವರ್ಷಗಳ ರಾಜಕೀಯ ಅನುಭವ ಇದೆ. ಈ ಸಾರಿ ವಾತಾವರಣ ನೋಡಿದಾಗ ಕಾಂಗ್ರೆಸ್ ಪಕ್ಷ 100 ಅಧಿಕಾರಕ್ಕೆ ಬಂದೇ ಬರುತ್ತದೆ ಅಂತಕ್ಕಂಥ ವಾತಾವರಣ. ಅದರಿಂದ ಈ ಸಾರಿ ಜನ, ಇಡೀ ರಾಜ್ಯದ ಜನ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಇವತ್ತು ನೀವೆಲ್ಲ ಇವತ್ತೇನು ಕಾಂಗ್ರೆಸ್ ಸೇರ್ಕೊಂಡಿದ್ದೀರಿ, ಇದರಿಂದ ಕಾಂಗ್ರೆಸ್ಗೆ ಶಕ್ತಿ ಬರ್ತದೆ, ಮತ್ತೆ ಕಾಂಗ್ರೆಸ್ನಲ್ಲಿ ನಿಮ್ಮ ಭವಿಷ್ಯನೂ ಕೂಡ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಕಾಂಗ್ರೆಸ್ನಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಇವತ್ತು ಇತಿಹಾಸ ನೀವು ನೋಡಿದಾಗ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಬೇರೆ ಯಾವ ಪಕ್ಷಗಳು ಕೂಡ ಸಾಧ್ಯ ಇಲ್ಲ. ಜೆಡಿಎಸ್ ಒಂದು ರೀಜನಲ್ ಪಾರ್ಟಿ, ಬಿಜೆಪಿ ದೇಶನ ಹಾಳು ಮಾಡಿದೆ, ರಾಜ್ಯನ ಹಾಳು ಮಾಡಿದೆ. ಅವ್ರಿಗೆ ಯಾವುದೇ ಮೌಲ್ಯಗಳಿಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ಸಂವಿಧಾನ ಹಾಳು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಹಾಳು ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರ್ತಕ್ಕಂಥ, ಉತ್ತರ ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ಬಂದಿರತಕ್ಕಂಥವರಿಗೆ ಹಾರ್ದಿಕವಾಗಿ ಸ್ವಾಗತ ಮಾಡಿ, ಅವರೆಲ್ಲರಿಗೂ ಕೂಡ ನಾವು ಹಳಬರು ಹೊಸಬರು ಅಂತ ನೋಡಕ್ ಹೋಗಲ್ಲ. ಒಂದ್ಸಾರಿ ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗರು. ಅವರೆಲ್ಲರೂ ಕೂಡ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ನ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾವು ಯಾವುದೇ ತಾರತಮ್ಯ ಮಾಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಎಲ್ಲರಿಗೂ ಅವರ ಹಿಂಬಾಲಕರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ, ಮತ್ತೆ
ವಾಸುಗೆ, ಸತ್ಯಾನಂದನಿಗೆ, ಆನಂದಿಗೆ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀವಿ. ನಿಮ್ಮ ಭವಿಷ್ಯ ಇಲ್ಲಿ ಮಾತ್ರ ರೂಪಿಸಲಿಕ್ಕೆ ಸಾಧ್ಯ ಅಂತ